ನಗರದ ಸೇಂಟ್ ಅಲೋಷಿಯಸ್ ಪರಿಗಣಿತ ವಿಶ್ವವಿದ್ಯಾಲಯದ ಭಾಷಾ ಮತ್ತು ಸಂಸ್ಕೃತಿ ಅಧ್ಯಯನ ಶಾಲೆಯ ಹಿಂದಿ ವಿಭಾಗದ ವತಿಯಿಂದ ಹಿಂದಿ ದಿನಾಚರಣೆ ಕಾರ್ಯಕ್ರಮವು ಕಾಲೇಜಿನ ಎಲ್ಸಿಆರ್ಐ ಸಭಾಂಗಣದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಗಣ್ಯರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಮಂಗಳೂರು ವಿಶ್ವವಿದ್ಯಾನಿಲಯ ಕಾಲೇಜಿನ ಹಿಂದಿ ಪ್ರಾಧ್ಯಾಪಕಿ ಡಾಕ್ಟರ್ ನಾಗರತ್ನ ಎನ್ ರಾವ್ ಅವರು ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿ, ಹಿಂದಿ ಭಾಷೆಯ ಕಲಿಕೆಯ ಪ್ರಾಮುಖ್ಯತೆ, ಅದರ ಸಾಂಸ್ಕೃತಿಕ ಮೌಲ್ಯ, ರಾಷ್ಟ್ರೀಯ ಪ್ರಸ್ತುತತೆ ಮತ್ತು ವಿವಿಧತೆಯಲ್ಲಿ ಏಕತೆಯನ್ನು ಬೆಳೆಸುವಲ್ಲಿನ ಪಾತ್ರಗಳ ಬಗ್ಗೆ ಒತ್ತಿ ಹೇಳಿದರು. सबसे पहले मैं आप सभी को शुभकामनाएं देती हूं कि आपने जो है एक नई शुरुआत की है. जैसा कि कहा कि एक नाट्य रूपक प्रस्तुत करने वाले हैं विरासत के अंतर्गत और आज उसका उद्घाटन हुआ. तो मैं आज अपनी बातों को दो पहलुओं के माध्यम से आपके सामने प्रस्तुत करना चाहती हूँ, क्योंकि मुख्य मुद्दा है हिंदी दिवस. तो हिंदी दिवस के उपलक्ष्य में थोड़ी सी बातें बताकर और जो नाट्य रूपक आज प्रस्तुत होने वाला है और उसका क्या महत्व है उन पर थोड़ी सी रोशनी डालने वाली हूँ. तो सबसे पहले आप सभी जानते हैं कि हिंदी दिवस क्यों मनाया जाता है, लेकिन मैं एक ही बात कहना चाहती हूँ कि हिंदी भारत की आत्मा है, भारत की पहचान है, ये भारतीयता के गुण इसमें है. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸೇಂಟ್ ಅಲೋಷಿಯಸ್ ವಿಶ್ವವಿದ್ಯಾನಿಲಯದ ಕುಲಪತಿ ಡಾಕ್ಟರ್ ಪ್ರವೀಣ್ ಮಾರ್ಟಿಸ್ ಅವರು ವಹಿಸಿ ಮಾತನಾಡಿ, ಕಾಲೇಜುಗಳಲ್ಲಿ ಹಿಂದಿ ದಿವಸ್ ಆಚರಿಸುವ ಮಹತ್ವವನ್ನು ವಿವರಿಸಿದರು. ರಾಷ್ಟ್ರ ನಿರ್ಮಾಣದಲ್ಲಿ ಎಲ್ಲಾ ಜನರನ್ನು ಒಟ್ಟಿಗೆ ಬಂಧಿಸಲು ನಮ್ಮ ದೇಶದಲ್ಲಿ ಹಿಂದಿಯನ್ನು ಉತ್ತೇಜಿಸಲು ಅವರು ಸಲಹೆ ನೀಡಿದರು. और हिंदी दिल की भाषा है. She said that Hindi is our soul in a way that Hindi language brings us together, and she also put it beautifully saying that unfortunately we don't have one language for a country. There are, from the 8th schedule, there are only 22 languages are recognized. One of the languages also is Konkani out of these 22 languages. And these are the languages are part of India. But Hindi is a wonderful language, and it brings us together from the whole of states, different states we are in. But then how do we really say that one language that brings us together? ಈ ಸಂದರ್ಭ ಕಾಲೇಜಿನ ರಿಜಿಸ್ಟ್ರಾರ್ ಡಾಕ್ಟರ್ ಆಲ್ವಿನ್ ಡೇಸಾ, ರಂಗ ಅಧ್ಯಯನ ಕೇಂದ್ರದ ನಿರ್ದೇಶಕ ಕ್ರಿಸ್ಟೋಫರ್ ಡಿಸೋಜಾ, ಸಿಬ್ಬಂದಿ ಸಂಯೋಜಕಿ ರೋಯ್ಸಿ ರೇಖಾ ಬ್ರ್ಯಾಕ್ಸ್, ಸಹ ಸಂಯೋಜಕಿ ಡಾಕ್ಟರ್ ಸಂಧ್ಯಾ ಯು ಸಿರ್ಸಿಕರ್, ವಿದ್ಯಾರ್ಥಿ ಸಂಯೋಜಕರಾದ ಅಲಿಯಾ ಖಾನ್, ಅರ್ಮನ್ ಶೇಖ್ ವೇದಿಕೆಯಲ್ಲಿದ್ದರು. ಡಾಕ್ಟರ್ ಸಂಧ್ಯಾ ಸಿರ್ಸಿಕರ್ ಸ್ವಾಗತಿಸಿ ಸಾರಾ ಕಾರ್ಯಕ್ರಮವನ್ನು ನಿರೂಪಿಸಿದರು. ಅಲಿಯಾ ಖಾನ್ ವಂದಿಸಿದರು. ಬ್ಯೂರೋ ರಿಪೋರ್ಟ್ V4 ನ್ಯೂಸ್ ಮಂಗಳೂರು.